ಆಂಬ್ಯುಲೆನ್ಸ್ ವಾಹನವೊಂದಕ್ಕೆ ಸರಾಗವಾಗಿ ಚಲಿಸಲು ಅವಕಾಶ ನೀಡದೆ ಅಡ್ಡಿಪಡಿಸಿದ್ದಾರೆ ಎಂದು ಆರೋಪಿಸಿ ಆಂಬ್ಯುಲೆನ್ಸ್ ವಾಹನ ಚಾಲಕ ಹನೀಫ್ ಬೆಳ್ತಂಗಡಿ ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಬೆಂಗಳೂರು ವಾಣಿವಿಲಾಸ ಆಸ್ಪತ್ರೆಯಿಂದ ಮಂಗಳೂರು ಮಂಗಳ ಆಸ್ಪತ್ರೆಗೆ ಬರ್ತಾ ಇದ್ದ ಕೆಎಂಸಿಸಿ ಟ್ರಸ್ಟ್ನ ಆಂಬ್ಯುಲೆನ್ಸ್ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಮಂಗಳೂರು ಮೂಲದ ಕುಟುಂಬವೊಂದು ಉದ್ಯೋಗ ನಿಮಿತ್ತ ಬೆಂಗಳೂರಿನಲ್ಲಿ ನೆಲೆಸಿದ್ದು ಅವಧಿಗೂ ಮುನ್ನವೇ ಬೆಂಗಳೂರು ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಮಗುವಿನ ಜನನವಾಗಿತ್ತು. ಬಳಿಕ ಮಗುವಿನ ಹೃದಯ ಬಡಿತ ಏರುಪೇರು ವಿಚಾರದಲ್ಲಿ ಚಿಕಿತ್ಸೆ ಪಡೆಯುವುದರ ಸಲುವಾಗಿ ಮಂಗಳೂರಿನ ಮಂಗಳ ಆಸ್ಪತ್ರೆಗೆ ಇನ್ಕ್ಯುಬೇಟರ್ ವ್ಯವಸ್ಥೆಯ ಮೂಲಕ ಮಗುವನ್ನ ಈ ಆಂಬ್ಯುಲೆನ್ಸ್ನಲ್ಲಿ ಕರೆತರಲಾಯಿತು. ಈ ಸಂದರ್ಭ ಉದನೆಯಿಂದ ನೆಲ್ಯಾಡಿ ನಡುವೆ ಇಕೋ ಕಾರೊಂದು ಸರಾಗವಾಗಿ ಮುಂದೆ ಸಾಗಲು ಅವಕಾಶವನ್ನ ನೀಡದೆ ಅಡ್ಡಿಪಡಿಸಿದೆ ಎಂದು ಆಂಬ್ಯುಲೆನ್ಸ್ ವಾಹನ ಚಾಲಕ ಹನೀಫ್ ಅವರು ನೇರವಾಗಿ ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ಬಂದು ಸಾಕ್ಷಿ ಸಮೇತ ದೂರನ್ನು ನೀಡಿದ್ದಾರೆ. ಉಪ್ಪಿನಂಗಡಿ ಪೊಲೀಸರು ಘಟನೆಗೆ ಸಂಬಂಧಿಸಿದಂತೆ ಮೂವರನ್ನ ವಿಚಾರಣೆಗೆ ಕರೆತಂದಿದ್ದು ಮುಂದಿನ ಕಾನೂನು ಕ್ರಮವನ್ನು ಕೈಗೊಂಡಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಬೆಂಗಳೂರಿನಿಂದ ಮಂಗಳೂರು ಮಂಗಳ ಹಾಸ್ಪಿಟಲ್ಗೆ ಒಂದು 45 ದಿನದ ಒಂದು ಮಗುವನ್ನು ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಸಕಲೇಶ್ಪುರ ಘಾಟಿ ಸೆಕ್ಷನ್ ಇಳಿದ ತಕ್ಷಣ ಗುಂಡ್ಯದಿಂದ ಒಂದು ಕಾರ್ ನಮ್ಮನ್ನು ಫಾಲೋ ಮಾಡಿಕೊಂಡು ಬಂದು ತುಂಬಾ ಆಂಬ್ಯುಲೆನ್ಸ್ಗೆ ಅಡ್ಡಿಪಡಿಸಿದಂತಹ ಒಂದು ವಿಷಯದಲ್ಲಿ ಇವತ್ತು ನಾವು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ಮೇಲೆ ಒಂದು ಎಫ್ಐಆರ್ ಕೂಡ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಯಾವುದೇ ಒಂದು ವೆಹಿಕಲ್ ಕೂಡ ಆಂಬ್ಯುಲೆನ್ಸ್ ಎಮರ್ಜೆನ್ಸಿ ಹೋಗುವಂತಹ ಆಂಬ್ಯುಲೆನ್ಸ್ಗೆ ಅಡ್ಡಿಪಡಿಸಬಾರ್ದು. ಅದರಲ್ಲಿ 4 ಮಂದಿ ಇದ್ರು. ಇವತ್ತು ಅವರು ಡ್ರಿಂಕ್ಸ್ ಅಲ್ಲಿ ಇದ್ರು. ತುಂಬಾ ಆಂಬ್ಯುಲೆನ್ಸ್ಗೆ ಸಮಸ್ಯೆ ಮಾಡಿದ್ರು. ನಮ್ಮ ಟೈಮಿಂಗ್ಸ್ ಕೂಡ ವ್ಯರ್ಥ ಮಾಡಿದ್ರು. ಆಂಬ್ಯುಲೆನ್ಸ್ ಅನ್ನೇ ನಾವು ಇವತ್ತು ಸ್ಟೇಷನ್ಗೆ ಕರ್ಕೊಂಡು ಬಂದು ಅವರ ಮೇಲೆ ಎಫ್ಐಆರ್ ಅನ್ನು ಕೂಡ ಮಾಡಿದ್ದೇವೆ. ಇದು ಇನ್ನು ಮುಂದಕ್ಕೆ ಯಾರು ಕೂಡ ಈ ತರ ಮಾಡಕ್ ಹೋಗಬೇಡಿ. ದಯವಿಟ್ಟು ಇವತ್ತು ನಾವು ಅವರ ವಿರುದ್ಧ ಒಂದು ಎಫ್ಐಆರ್ ಅನ್ನು ಕೊಟ್ಟಿದ್ದೇವೆ ಉಪ್ಪಿನಂಗಡಿ ಸ್ಟೇಷನ್ ಅಲ್ಲಿ. ಓಕೆ, ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ.